ಮಂಗಳೂರು ಹಳೆ ಬಂದರಿನಿಂದ ಇದೇ ಮೊದಲ ಬಾರಿಗೆ ಮಾಲ್ಡೀವ್ಸ್ ದೇಶಕ್ಕೆ ಸರಕು ರಫ್ತು ಆರಂಭವಾಗಿದೆ. ಪ್ರವಾಸೋದ್ಯಮವನ್ನೇ ಅವಲಂಬಿಸಿರುವ ದ್ವೀಪ ಸಮೂಹ ದೇಶವಾದ ಮಾಲ್ಡೀವ್ಸ್ ತರಕಾರಿ ಮತ್ತು ಆಹಾರಕ್ಕಾಗಿ ಇತರ ದೇಶಗಳನ್ನು ಅವಲಂಬಿಸಿದೆ. ಇದುವರೆಗೆ ತಮಿಳುನಾಡು ರಾಜ್ಯದ ಕರಾವಳಿಯ ಸಣ್ಣ ಬಂದರುಗಳಿಂದ ಮಾಲ್ಡೀವ್ಸ್ಗೆ ಸರಕು ಸಾಗಾಟ ಆಗ್ತಾ ಇತ್ತು. ಇದೀಗ ಆ ಬಂದರುಗಳ ಪಟ್ಟಿಗೆ ಮಂಗಳೂರು ಕೂಡ ಸೇರ್ಪಡೆಯಾಗಿದೆ. ಹಳೆ ಮಂಗಳೂರು ಬಂದರಿನಿಂದ ಲಕ್ಷದ್ವೀಪ ಸಮೂಹಕ್ಕೆ ಸರಕು ಸಾಗಾಟ ನಿರಂತರವಾಗಿ ನಡೆಯುತ್ತಿದ್ದು, ಮಾಲ್ಡೀವ್ಸ್ ದೇಶಕ್ಕೆ ಇದೀಗ ಸರಕು ಸಾಗಾಟ ಆರಂಭವಾಗಿದೆ. ಹಳೆ ಮಂಗಳೂರು ಬಂದರಿನಿಂದ ಹೊರಟ ಚಿಕ್ಕ ಹಡಗು ಹಿಂದೂ ಮಹಾಸಾಗರದಲ್ಲಿರುವ ಮಾಲ್ಡೀವ್ಸ್ ದ್ವೀಪ ದೇಶ ತಲುಪಲು 4 ದಿವಸಗಳು ಬೇಕಾಗ್ತದೆ. ಮಂಗಳೂರಿನ ಹಳೆ ಬಂದರಿನಿಂದ ತರಕಾರಿ, ಹಣ್ಣು ಹಂಪಲು ಮಾತ್ರವಲ್ಲದೆ ಅಪಾರ ಪ್ರಮಾಣದ ಸಗಣಿ ಗೊಬ್ಬರ ರಫ್ತು ಮಾಡಲಾಗ್ತಿದೆ. 150 ಟನ್ ಸಗಣಿ ಗೊಬ್ಬರ, 50 ಟನ್ ತರಕಾರಿ ಮತ್ತು ಹಣ್ಣು ಹಂಪಲು ರಫ್ತು ಮಾಡಲು ಮಾಲ್ಡೀವ್ಸ್ ದೇಶದಿಂದ ಬೇಡಿಕೆ ಬಂದಿದ್ದು, ಇದೇ ಮೊದಲ ಬಾರಿಗೆ ಮಂಗಳೂರಿನಿಂದ ಸರಕು ಸಾಗಾಟ ಮಾಡಲಾಗುತ್ತಿದೆ ಎಂದು ಸರಕು ಸಾಗಾಟದ ಗುತ್ತಿಗೆ ವಹಿಸಿಕೊಂಡಿರುವ ಚರಣ್ದಾಸ್ ಕರ್ಕೇರ ಅವರು ತಿಳಿಸಿದರು. ಕಾರ್ಯಕ್ರಮ ಮಾಡುವ ಉದ್ದೇಶ ಏನಂದರೆ, ಇವತ್ತು ನಾವು ಹೊರ ದೇಶವಾದ ಮಾಲ್ಡೀವ್ಸ್ ಎಂಬ ದೇಶಕ್ಕೆ ನಾವು ಮಂಗಳೂರು ಹಳೆ ಬಂದರಿನಿಂದ ಕೋಕೋಪೀಟ್, ಕೌಡನ್ ಮತ್ತು ವೆಜಿಟೇಬಲ್, ಫ್ರೂಟ್ಸು ಇದನ್ನು ನಾವು ರಫ್ತು ಮಾಡ್ತಿದ್ದೇವೆ. ಸೊ ಇದೊಂದು ಕೌಡನ್ ಇಲ್ಲಿಂದ ಹೋಗುವ ಇದನ್ನು ನಮಗೆ ಒಂದು ಕಾಂಟ್ರಾಕ್ಟ್ ಬೇಸಲ್ಲಿ ಇದು ಮಾಲ್ಡೀವ್ ಗೌರ್ಮೆಂಟ್ನಿಂದ ಸಿಕ್ಕಿದೆ. ಸೊ ಇದನ್ನು ನಾವು ಒಳ್ಳೆಯ ರೀತಿಯಿಂದ ಅದನ್ನು ತಲುಪಿಸುವ ಹಾಗೆ ಇಲ್ಲಿಂದ ನಾವು ಶುಭಾರಂಭ ಮಾಡಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ಅದೊಂದು ಯೋಜನೆ ಒಳ್ಳೆಯ ಸಕ್ಸಸ್ ಆಗಿ ನಮ್ಮ ಮಂಗಳೂರಲ್ಲಿರೋ ಕೌಡನ್ಗೆ ಒಳ್ಳೆಯ ಬೇಡಿಕೆ ಬರುವ ಹಾಗೆ ಆಗಿರೋ ಉದ್ದೇಶದಿಂದ ನಾವು ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇವೆ.